ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗೆಗಿನ ಅಪಪ್ರಚಾರದ ತಂತ್ರಗಳು ಒಂದೊಂದಾಗಿ ನಡೆಯುತ್ತಿದ್ದಂತೆ ನಾವುಗಳು ಅದನ್ನು ಆರಂಭದಲ್ಲಿಯೇ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾದೆವು ಮತ್ತು ಅದರ ರಹಸ್ಯವನ್ನು ತಿಳಿದುಕೊಳ್ಳುವಾಗ ಸಮಯ ಮೀರಿತ್ತು ಎಂದು ಕಾರ್ಕಳದ ಶಾಸಕ ವಿ ಸುನಿಲ್ ಕುಮಾರ್ ವಿಷಾದ ವ್ಯಕ್ತಪಡಿಸಿದರು. ಕಾರ್ಕಳದ ಕುಕ್ಕುಂದೂರು ಮೈದಾನದಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ಏರ್ಪಡಿಸಿದ್ದ ಶ್ರೀಕ್ಷೇತ್ರ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಹಾಗೂ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಹೆಸರಿಗೆ ಕಳಂಕ ತರುತ್ತಿರುವುದನ್ನು ವಿರೋಧಿಸುವ ಜನಾಗ್ರಹ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಧರ್ಮಸ್ಥಳವನ್ನು ಕೇಂದ್ರವಾಗಿ ಇಟ್ಟುಕೊಂಡು ನಡೀತಾ ಇರುವಂತಹ ಅಪಪ್ರಚಾರಗಳು ನಮ್ಮೆಲ್ಲರ ಮನಸ್ಸಿನಲ್ಲಿ ಸಹಜವಾಗಿ ವೇದನೆಯನ್ನ ನಿರ್ಮಾಣ ಮಾಡಿ ನಾಡಿನಾದ್ಯಂತ ಒಂದು ವ್ಯವಸ್ಥಿತವಾದಂತಹ ಗುಂಪು ಈ ಪ್ರಯತ್ನವನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡ್ತಾನೆ ಬಂದಿದ್ದಾರೆ. ಧರ್ಮಸ್ಥಳದ ನಂಬಿಕೆಯನ್ನ ದುರ್ಬಲಗೊಳಿಸುವಂತಹ ಹುನ್ನಾರ ಇದರ ಹಿಂದೆ ಇದೆ. ಅರಾಜಕತೆಯನ್ನ ಸೃಷ್ಟಿಸುವಂತಹ ಒಂದು ಷಡ್ಯಂತ್ರದ ದಕ್ಷಿಣ ಕನ್ನಡ ಕೇಂದ್ರ ಸಹಕಾರಿ ಬ್ಯಾಂಕ್ ಮತ್ತು ರಾಜ್ಯ ಸಹಕಾರಿ ಮಾರುಕಟ್ಟೆ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಮೆನ್ ರಾಜೇಂದ್ರ ಕುಮಾರ್ ಅವರು ಸಮಾರಂಭದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದರು. ಧರ್ಮಸ್ಥಳ ಕ್ಷೇತ್ರದ ಜೊತೆಗೆ ಧರ್ಮಾಧಿಕಾರಿಯ ತೇಜೋವಧೆಗೆ ಪ್ರಯತ್ನಿಸುವ ಯಾವುದೇ ಸಂಘಟನೆ ಅಥವಾ ವ್ಯಕ್ತಿಯನ್ನಾಗಲಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಶಿಕ್ಷೆ ದೊರಕಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕು ಎಂದು ಮನವಿ ಮಾಡಿದರು. ಆದರೆ 2 ತಿಂಗಳಿಂದ ಸುಮಾರು ಈ ಕ್ಷೇತ್ರದ ಬಗ್ಗೆ, ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳನ್ನು ಮಾಡುತ್ತಾ ಶಕ್ತಿಗಳು ಕೆಲಸ ಮಾಡ್ತಾ ಬಂದಿವೆ. ಆದರೆ ಇದನ್ನು ತಡೆಯುವಂಥ ಕೆಲಸವನ್ನು ಮಾಡಬೇಕಾಗಿದ್ದವರು ಇನ್ನೂ ಮುಂದುವರಿಸ್ತಾರೆ. ಒಟ್ಟಾಗಿ ಇವತ್ತು ಧರ್ಮಸ್ಥಳ ಇರ್ಬೋದು, ನಾಳೆ ಇನ್ನೊಂದು ಕ್ಷೇತ್ರ ಇರ್ಬೋದು. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ನಮ್ಮ ಧಾರ್ಮಿಕ ಕ್ಷೇತ್ರಗಳ ಮೇಲೆ ನಡೆಯುವಂಥ ಏನು ದಬ್ಬಾಳಿಕೆ ಇರ್ಬೋದು, ಅಪಪ್ರಚಾರ ಇರ್ಬೋದು, ಇದು ನಾವೆಲ್ಲ ಸಂಘಟನೆ ಮಾಡಿ ಈಗಲೇ ಅದನ್ನು ನಿಲ್ಲಿಸದಿದ್ರೆ ಇದು ಮುಂದೆ ಹೆಚ್ಚಾಗಿ ಆಗ್ತಾ ಹೋಗ್ತದೆ. ಅವರಿಗೆ ಜಿಲ್ಲೆಯವರಿಗೆ ಪೂರ್ತಿ ಗೊತ್ತಿದೆ, ಕೆಲವರು ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ. ನೀರೆ ಕೃಷ್ಣ ಶೆಟ್ಟಿಯವರು ಮಾತನಾಡಿ, ವಾದಿರಾಜ ಸ್ವಾಮಿಯವರು ಕುಡುಮಪುರಕ್ಕೆ ಧರ್ಮಸ್ಥಳ ಎಂದು ನಾಮಕರಣ ಮಾಡಿರುತ್ತಾರೆ. ಧರ್ಮಸ್ಥಳಕ್ಕೆ ಮಸಿ ಬಳಿಯುವ ಯಾವ ಸಾಹಸವೂ ನೆರವೇರುವುದಿಲ್ಲ ಎಂದು ಹೇಳಿದರು. ಹೈದರಾಲಿ ದಿವಾನ್ ರಾಯರು ಬ್ರಿಟಿಷರ್ನ 200 ವರ್ಷ ಇನಿ 72 ವರ್ಷ ನಮ್ಮನ ಭಾರತದ ಪ್ರಜಾ ಸರ್ಕಾರ ಏರಿಗಿನ ಧರ್ಮಸ್ಥಳವನ್ನು ಕಿಂಜಿ ಮಲ್ಪರ ಆತಿಜಿ ಮಾತಾಡಿದ ಪ್ರಯತ್ನ ಮಲ್ತದ ಪರ ಮಸ್ಸರ ಪಟ್ಟದ ಪರಯವು ಒಂಜಿ ದೇವಸ್ಥಾನ ಈತ ಅಹಿಂಸಾ ರೀತಿ ಎಂಚೆ ನಡಪುಡು ಜನಕ್ಕೂ ಇಡಕ್ಕೆ ದಾಯಗೆ ದಕ್ಷಿಣ ಭಾರತದ ಮಾತಾಡಲು ಹೆಚ್ಚಿಗೆ ಬರೋದಿಲ್ಲೇರು. ಈ ಮಸ್ಸರಂತೂ ಮಾತ ವರ್ಗಗಳ ಇಬ್ಬರ ಸಾಧ್ಯ ಉಂಟು. ಮಾತ ದೇಶಗಳು ಜನ ರಾಜಕೀಯ ಮಲ್ಪುನೇಟ್ ಮಲ್ಪುಡು ವಾವ ರಾಜಕೀಯ ಏನೇನು ಸೈಪ್ಯರು ಎಂಚಿನ ಧರ್ಮಸ್ಥಳ ಕಾರಣತ್ತ ವೀರೇಂದ್ರ ಹೆಗ್ಗಡೆ ಕಾರಣತ್ತ ನಿಗಲಿ ಮಸ್ಸರೊಂದು ಬೇಟ ಕೋಡಿ ತೋಜನೆ. ಲಲಿತ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ವರ್ಯ ಮಹಾಸ್ವಾಮೀಜಿ, ಕಾರ್ಕಳ ಜೈನಮಠ, ವಿಖ್ಯಾತಾನಂದ ಸ್ವಾಮೀಜಿ, ಸೋಲೂರು ಮಠ, ಜಿತೇಂದ್ರ ಕುಂದೇಶ್ವರ್, ಎಂ ನ್ಯಾಯವಾದಿ, ಕೆ ವಿಜಯಕುಮಾರ್, ರವೀಶ್ ತಂತ್ರೆ ಕುಂಟಾರು, ಕಾಸರಗೋಡು ಶ್ಯಾಮಲಾ ಕುಂದರ್ ಅವರುಗಳೆಲ್ಲ ತಮ್ಮ ಮಾತುಗಳಲ್ಲಿ ಧರ್ಮಸ್ಥಳ ವಿರೋಧಿ ತಂಡಗಳನ್ನು ಬಲವಾಗಿ ಖಂಡಿಸಿದ್ರು ಹಾಗೂ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನ ವಿನಾಕಾರಣ ನಿಂದಿಸುವುದನ್ನು ವಿರೋಧಿಸಿದ್ರು. ಕ್ಷೇತ್ರ ಕರ್ನಾಟಕದಲ್ಲಿದೆ, ಕೇವಲ ಧರ್ಮಸ್ಥಳ ಯಾರಿಗೂ ತಂದಿಲ್ಲ ಪಾಪ. ಅಲ್ಲಿಯೇ ಭಕ್ತಿ ನೋಡಿದ್ರೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಳಲ್ಲಿ ಆ ನದಿ ಕಂಪಿನ ದಾಟಿಕೊಂಡು ಬಂದವರು ಪಾಪ ಜಗ ಕಮ್ಮಿ ಇದ್ರೆ ದೇವಸ್ಥಾನ ಮುಂದುಗಡೆ ಮಲಗ್ತಾರೆ ಪಾಪ. ಆ ಬಡ ವ್ಯಾಪಾರಿಗಳು ಅವತ್ತು ವ್ಯಾಪಾರ ಮಾಡದೆ ಎಲ್ಲರಿಗೂ ಹಂಚಿ ರೈಲ್ವೆ ಸ್ಟೇಷನ್ ನಲ್ಲಿ ರಾತ್ರಿ ಬೆಳಗಿನವರೆಗೆ ಕೂತಂತ ಜನರನ್ನು ಕೊಂಡೋಗಿ ಹತ್ತಿರದ ಮನೆಯವರು ಪ್ರಾಥಮಿಕ ಈ ದೇಶದಲ್ಲಿ ಧರ್ಮಸ್ಥಳವು ಒಂದು ಪುಣ್ಯಕ್ಷೇತ್ರ. ಆ ಕ್ಷೇತ್ರವನ್ನು ಅಲ್ಲಿ ಆಡಳಿತ ನಡೆಸುವಂತ ಆದರಣೀಯ ನಾಮಂತರಾದ ವೀರೇಂದ್ರ ಹೆಗ್ಗಡೆ ಅವರು ಅವರ ಮೇಲೆ ಅನೇಕ
ವರದಿ ಇವತ್ತು, ಅದು ನಿನ್ನೆಯ ವರದಿ ಇವತ್ತು ರದ್ದಿಯಾಗುವಂಥದ್ದು. ಆದರೂ ಕೂಡ 12 ವರ್ಷಗಳ ಕಾಲದ ಹಿಂದಿನ ಕಥೆಯೊಂದು ಇವತ್ತಿಗೂ ಕೂಡ ಜೀವಂತವಾಗಿದೆ ಅಂತ ಹೇಳಿದ್ರೆ, it is a fundamental right to practice, propagate and profess religion. ಆಯಾ ಧರ್ಮವನ್ನು ಸ್ವತಂತ್ರವಾಗಿ ದೇಶದಲ್ಲಿ ನಮ್ಮಲ್ಲಿ ಪೂಜೆ ಮಾಡುತ್ತದೆ. ಒಬ್ಬ ವ್ಯಕ್ತಿಯನ್ನು ರಕ್ಷಿಸಲಿಕ್ಕೋಸ್ಕರವಾಗಿ ನಾವೆಲ್ಲರೂ ತೊಡಗಿಸಿಕೊಳ್ಬೇಕಾಗಿದೆ ಎಂಬ ಚಿಂತನೆ ಅದು ಸಹಜವಾಗಿ ಸಮಾಜಕ್ಕೆ ಇಂದಿನ ದಿನಗಳಲ್ಲಿ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಸವಿಸ್ತಾರವಾಗಿ ವೇದಿಕೆಯಲ್ಲಿರುವ ಸ್ವಾಮೀಜಿಯವರಾದಿಯಾಗಿ ಎಲ್ಲ ಹಿರಿಯರು ವಿಚಾರವನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ. Visit Renault Mangalore, NH66 Koolur Mangalore, also available in NH66 Ambagilu Udupi, NH66 Handikau Kumta and Darbe Puttur. For more information and test drive, contact us at 7022002555.